ಕರ್ನಾಟಕ ಕ್ರಾಂತಿಕಾರಿ ಸೇನೆ ಎಂಬ ಹೆಸರಿನಲ್ಲಿ ಸದಸ್ಯತ್ವಕ್ಕಾಗಿ ಹಣ ಸಂಗ್ರಹ ಮಾಡಿರುವುದಲ್ಲದೆ ಬ್ಯಾಂಕ್ ಖಾತೆ ಹಾಗೂ ಐಎಫ್ಎಸ್ಸಿ ನಂಬರ್ ಪಡೆದು ವಂಚನೆ ಮಾಡಿರುವ ಬಗ್ಗೆ ಕರ್ನಾಟಕ ಕ್ರಾಂತಿಕಾರಿ ಸೇನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಪರಮೇಶ್ವರ್ ಹಾಗೂ ರಾಜು ಹೊಸಮಠ ವಿರುದ್ಧ ನೊಂದ ಮಹಿಳೆಯರು ನಗರ ಠಾಣೆಗೆ ದೂರು ನೀಡಿದ್ದಾರೆ. ದಲಿತ ಸೇವಾ ಸಮಿತಿಯ ಮೂಲಕ ನಮಗೆ ಪರಿಚಯ ಹೊಂದಿರುವ ರಾಜು ಹೊಸಮಠ ಹಾಗೂ ಕರ್ನಾಟಕ ಕ್ರಾಂತಿಕಲಾ ಸೇವೆ ಎಂಬ ಸಂಘಟನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಪರಮೇಶ್ವರ್ ಎಂಬುವರು ನಮ್ಮ ಬಳಿಯಿಂದ ಒಬ್ಬ ವ್ಯಕ್ತಿ 150ರಂತೆ 10 ಜನರ ಗುಂಪನ್ನ ಮಾಡಿದ್ದಲ್ಲಿ ಒಂದು ಗುಂಪಿಗೆ 1 ಲಕ್ಷ ಸಹಾಯಧನ ನೀಡುವುದಾಗಿ ಹೇಳಿ ರಾಜು ಹೊಸಮಠ ಅವರು ಹಲವಾರು ಮಹಿಳೆಯರಿಂದ 150ರಂತೆ ಸಂಗ್ರಹ ಮಾಡಿರುತ್ತಾರೆ. ಅಲ್ಲದೆ ನಮ್ಮಿಂದ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕ, ಫೋಟೋ ಇದನ್ನೆಲ್ಲ ಪಡೆದುಕೊಂಡಿರುತ್ತಾರೆ. ಪುತ್ತೂರಿನ ನಗರ ಠಾಣಾ ವ್ಯಾಪ್ತಿಯಲ್ಲಿ ಹಲವರಿಂದ ಹಣ ಪಡೆದುಕೊಂಡು ವಂಚನೆ ಮಾಡಿರುವುದಲ್ಲದೆ ಕಡಬ, ಸುಳ್ಯ, ಬಂಟ್ವಾಳದಲ್ಲಿಯೂ ಹಣ ಮತ್ತು ದಾಖಲೆಗಳನ್ನು ಪಡೆದು ವಂಚಿಸಿದ್ದಾರೆ ಎಂದು ಪುತ್ತೂರು ನಗರ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ಆರೋಪಿಸಿದ್ದಾರೆ. ತುಂಬಾ 1,000 ಜನ ಮಾಡಿದ್ದಾರೆ ರಾಜು ಹೊಸಮಠ ಅವರು. ಹಾಗೆ ಅವರಿಂದ ನಮಗೆ ಅದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ, 3 ಫೋಟೋ ಕಾಪಿ ಹೀಗೆಲ್ಲ ತಗೊಂಡು ಹೋಗಿದ್ದಾರೆ ಅವರು. ಅದು ತುಂಬ ಜನಕ್ಕೆ ಮೋಸ ಮಾಡಿ ಇದು ಮಾಡಿದ್ದಾರೆ. ಮತ್ತು ಇನ್ನೊಂದು ಅಂದರೆ ಒಂದು 300 ರೂಪಾಯಿ, 400 ರೂಪಾಯಿ ಹೀಗೇನೆ ತಗೊಂಡು ಹೀಗೆ ಮೋಸ ಮಾಡ್ತಾ ಹೋಗ್ತಿದ್ದಾರೆ. ಆದರೆ ನಮಗೆ ಪಾಸ್ ಪುಸ್ತಕ, ಅದು ಡಾಕ್ಯುಮೆಂಟ್ ಎಲ್ಲ ತಂದು ಕೊಟ್ಟರೆ ಒಂದು 150 ರೂಪಾಯಿ ಎಲ್ರಿಗೂ ಹಂಚಿಬೋದು. ತುಂಬ ಜನ ಕಿರಿಕಿರಿ ಮಾಡ್ತಿದ್ದಾರೆ ನಮಗೆ. ಆದರೂ ಕೂಡ ಅವರು ಏನು ರೆಸ್ಪಾನ್ಸ್ ಕೊಡೋದಿಲ್ಲ. ಫೋನ್ ಮಾಡಿ ಹೇಳಿದಕ್ಕೆ ಅದು ನನ್ನ ಜವಾಬ್ದಾರಿ, ನನ್ನದಲ್ಲ, ಏನೂ ಅಲ್ಲ, ನಾನು ಹಾಗೆ ಮಾಡಲಿಲ್ಲ, ಏನು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಎಷ್ಟಾಗಬೇಕು ಟೋಟಲ್ ಒಂದು 2,000 ಜನ ಮಾಡಿರ್ಬೋದು ಎಲ್ಲರೂ ಸೇರಿ. ಎಲ್ಲ ಸುಳ್ಯ, ಕಡಬ ಎಲ್ಲ ಕಡೆ ಹೀಗೇನೆ ಮಾಡ್ತಾ ಹೋಗಿದ್ದಾರೆ. ಒಬ್ಬೊಬ್ಬರಿಗೆ ಎಷ್ಟೆಷ್ಟು? ಒಬ್ಬೊಬ್ಬರಿಗೆ 150 ರೂಪಾಯಿಗೆ, ಒಂದು ಜನ 10 ಜನ ಮಾಡಲಿಕ್ಕೆ 150 ರೂಪಾಯಿಗೆ ಇದು ಮಾಡಿದ್ದಾರೆ, ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. 1 ಜನ 10 ಜನ ಮಲ್ಪೆರೆ ಅಂಚಿನನೆ 1,000 ಜನ ಮಿತ್ತು ಮಲ್ತುಂಡ ಜನ ಎಂಕ್ಲ ಪೂರ ರಾಜವಂಶ ಮಟ್ಟ ಕೊಡ್ತಾ ಆ ಕಡೆ ಬ್ಯಾಂಕ್ ಪುಸ್ತಕ ಒಂದು ಅದು ಬೊಕ್ಕ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಜೆರಾಕ್ಸ್, ID ಪೂರ ಕೊಡ್ತಾ ಅಂಡ್ ಐತೆ ಎಂಕ್ಲ ಮಂತ್ರಿ ಜನಕ್ಕೆ ಎಂಕ್ಲೆಗೆ ನೆರೊಂದುಲ್ಲೇರು ಅಂಚಾದಿ ಈ ಜನಟ ದಾಯ್ತಾಲ ಕೇಳಿದಂದ್ರೆ ಈ ಜನ ಉಸ್ಕುದ ಮುಜೆ ಪೂಜಿ ಬೊಕ್ಕ ದಾಯ್ತಾಲ ಪಾತೆರ್ನ ಎಂಕ್ಲಡನೆ ಪೆತಂಬು ಬಾತೇರು ಎಂಕ್ಲಡ ಪೆತಂಬು ಬಾತೇರ್ನ ಎಂಕ್ಲೆ ಕಂಪ್ಲೇಂಟ್ ಆಗ್ತಂದ್ರೆ ಬೇತ ಸಾಧಿಜ್ಜಿ ಅಂಚ ಈತು 1 ವರ್ಷ ಮುಟ್ಟ ಆಂಡು ನಲ್ಲ ಸುತ್ತಿಜ್ಜಿ ಬೊಕ್ಕ ಎಂಕ್ಲ ಕೊಡ್ತೇನೆ ರಾಜವಾಸ ಮಠಕ್ಕೆ ದುಡ್ಡು ಅಂಡ್ ಆ ರಾಜವಾಸ ಮಠ ಬ್ಯಾಂಗ್ಳೂರ್ ದಾಯಡ ಹತ್ತದ ಆ ಜನಕ್ಕೆ ಬಿಡ್ತಾವು ಅದು ಎಂಕ್ಲೆ ಮಾಡ್ತಾರೆ. ಎಂಕ್ಲೆಗೆ ಐಕೊಂಜಿ ಹಿಂದೂ ಕೊಡು ಎಣ್ಣೆ ಎಂಕ್ಲ ಜನಕ್ಲೆ ಎಂಕ್ಲೆ ಉತ್ತರ ಕೊಡಿಯಾರ ಆಗುದು ಎಂಕ್ಲೆ ಒಂದೇ ಒಂಜಿ ಸಾಧ್ಯ ಅಂತಂದ್ರೆ ಬೇತ ಸಾಧ್ಯ ಅಂತ